ನೋಡಿ, ಶಾಲಾ ಕಾಲೇಜುಗಳ ಶಿಕ್ಷಣವೇ ಜೀವನಕ್ಕೆ ಮುಖ್ಯ ಅಲ್ಲ. ನಾನು SSLC ಫೈಲ್. ಯಾರು ಏನು ಮಾಡಿದ್ರು ಕೂಡ ನಮ್ಮ ಜೀವನಕ್ಕೆ ನಮ್ಮಲ್ಲಿ ಎಷ್ಟು ಇರಲಿ ಇಲ್ಲದೇ ಇರಲಿ ನಾವೇ ಹೊಣೆ. ನಮ್ಮನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಬರಲ್ಲ. ಈಗ ಒಂದು ನೇರವಾದ ಪ್ರಶ್ನೆ ಅಣ್ಣ, ಏನಂತ ಹೇಳಿದರೆ ನೀವು ಸಾಕಷ್ಟು ಏಳು ಬೀಳು ಎಲ್ಲವನ್ನು ನೋಡಿದ್ದೀರಿ. ಈಗಿನ ಯುವ ಜನತೆ ನೋಡಿ, ನೀವೊಂದಷ್ಟು ಪೇಪರ್ಗಳಲ್ಲಿ ನ್ಯೂಸ್ ನೋಡಿರ್ಬೋದು. 10ನೇ ಕ್ಲಾಸ್ ಫೈಲ್ ಆದಕ್ಕೆ ಆತ್ಮಹತ್ಯೆ, ಕೊರೋನಾ ಬಂತು, ಇನ್ನು ನಮಗೆ ಏನು ಜೀವನವೇ ಇಲ್ಲ, ಸಣ್ಣ ಸಣ್ಣ ವಿಚಾರಗಳು, ಅದನ್ನು ಅವರು ತೆಗೆದುಕೊಳ್ಳುವ ರೀತಿ ಮಾತ್ರ ತುಂಬ ದೊಡ್ಡದು. ನಿಮ್ಮ ಹತ್ರ ಕೇಳುವುದಾದರೆ ಯುವ ಜನತೆಗೆ ಈ ವಿಡಿಯೋದ ಮುಖಾಂತರ ಒಂದು ಸಂದೇಶ ಕೊಡಬಹುದಾ? ಸಣ್ಣ ಸಣ್ಣ ವಿಚಾರಗಳನ್ನು ಮನಸ್ಸಿಗೆ ದೊಡ್ಡದಾಗಿ ತಗೊಂಡು ಜೀವನವನ್ನೇ ಸರ್ವನಾಶ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳೀಗ ಬರ್ತಾ ಇದೆ. ಏಳು ಬೀಳು ಮನುಷ್ಯನ ಜೀವನದಲ್ಲಿ ಸಾಮಾನ್ಯ. ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ರಿ, ಯುವ ಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಶಾಲಾ ಕಾಲೇಜುಗಳ ಶಿಕ್ಷಣವೇ ಜೀವನಕ್ಕೆ ಮುಖ್ಯ ಅಲ್ಲ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈಗ ಮೊದಲೆಲ್ಲ 1ನೇ ಕ್ಲಾಸ್ ಹೋಗದವ ಕೂಡ ಸಂಸ್ಕಾರಯುತವಾಗಿ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳಾಗಿ ಎಷ್ಟೋ ಜನ ಬದುಕಿದ್ದಾರೆ. ಅದನ್ನು ಅರಿವು ಮಾಡಿಕೊಳ್ಳುವಂಥ ಕೆಲಸಗಳನ್ನು ಈಗಿನ ಶಾಲೆಗಳಲ್ಲೂ ಮಾಡಬೇಕು. ನಮ್ಮದು CBSE, ನಮ್ಮದು ಇಷ್ಟು ಆಗಲೇಬೇಕು, ಇಷ್ಟು ಪೋರ್ಷನ್ ಒತ್ತಡಗಳು ಸಹಜ. ಆದರೆ ಆ ಮಗುವಿನ ಕೆಪಾಸಿಟಿಯನ್ನು ನಾವು ನೋಡ್ಕೋಬೇಕು. ಎಲ್ಲರೂ ಒಂದೇ ಲೆಕ್ಕ ಇರಲ್ಲ. ಕರೆಕ್ಟ್. ಈಗ ಒಂದು ಕ್ಲಾಸಲ್ಲಿ 50 ಜನ ಮಕ್ಕಳಿದ್ದಾರೆ, ಎಲ್ಲರೂ ಫಸ್ಟ್ ಬರಲಿಕ್ಕೆ ಸಾಧ್ಯನಾ? ಒಬ್ಬೊಬ್ಬರ ಮನಸ್ಥಿತಿ ಅದೇ ಮುಖ್ಯ ಅಲ್ಲ. ಅದು ಅಲ್ಲದೆ ಜೀವನ ತುಂಬ ಇದೆ. ಅದು ಒಂದು ವಿಭಾಗ ಅಷ್ಟೇ ಜೀವನದ್ದು. SSLC ಫೈಲ್ ಆದ ಕೂಡಲೇ ನಾನು ಫೈಲ್ ಮಾರ್ರೆ, ನಾನು SSLC ಫೈಲ್. ನಾನು ಮತ್ತೆ ಅರ್ಧದಲ್ಲಿ ಸೆಕೆಂಡ್ ಟೈಮ್ ಕಟ್ಟಿ ನಾನು ಅಲ್ಲಿಗೆ 2 ತಿಂಗಳಲ್ಲಿ ನಾನು ಪಾಸ್ ಮಾಡ್ಕೊಂಡು ಬಂದವ. ಆತ್ಮಹತ್ಯೆ ದಾರಿ ಅಲ್ಲ ಅದಕ್ಕೆ ಅಂತ. ಜೀವನದಲ್ಲಿ ಸಂಘರ್ಷಗಳು ನಮ್ಮ ಬರೋದು ಸಾಧ್ಯ. ನಾವು ಮನುಷ್ಯರು, ಏಳು ಬೀಳುಗಳು ಬರುವುದು ಸಹಜ. ಅದಕ್ಕೆ ಧೈರ್ಯ ಹೊಂದಿದ್ದೆ, ನಮಗೆ ಛಲ ಬೇಕು, ನಮಗೊಂದು ಆತ್ಮವಿಶ್ವಾಸ. ನಮಗೆ ಆತ್ಮವಿಶ್ವಾಸ ಇಲ್ಲದಿದ್ದರೆ ನಾವು ಯಾಕೆ ಬದುಕೇನು ಪ್ರಯೋಜನ? ಖಂಡಿತ. ಯಾರು ಏನು ಮಾಡಿದ್ರು ಕೂಡ ನಮ್ಮ ಜೀವನಕ್ಕೆ ನಮ್ಮಲ್ಲಿ ಎಷ್ಟು ಇರಲಿ ಇಲ್ಲದೇ ಇರಲಿ ನಾವೇ ಹೊಣೆ. ನಮ್ಮನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಬರಲ್ಲ. ಅದು ಸಣ್ಣ ಮಕ್ಕಳಿಗೆ ನಾವು ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ. ಅದು ತುಂಬ ಫೀಲ್ಡ್ ಇದೆ ಸಮಾಜದಲ್ಲಿ ಬದುಕಲಿಕ್ಕೆ. ಎಜುಕೇಷನ್ 10ನೇ ಇವತ್ತಿನ ಇದರಲ್ಲಿ ಸಿಚುವೇಷನಲ್ಲಿ ಕೂಡ 10ನೇ ಫೈಲ್ ಆದವನಿಗೆ ಜೀವನ ಇಲ್ಲ ಅಂತ ಹೇಳಲಿ ಎಷ್ಟೋ ವಿಧಾನಗಳಿವೆ. ಬನ್ನಿ, ಕಲೆಗೆ ಬನ್ನಿ, ಸ್ಪೋರ್ಟ್ಸಿಗೆ ಬನ್ನಿ, ಎಷ್ಟು ವಿಭಾಗಗಳಿದೆ. ಅಥವಾ ಬೇರೆ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ಹೋಟೆಲ್ನ ಎಷ್ಟೆಷ್ಟು ದೊಡ್ಡ ಸೆಟ್ಗಳು ನೀವು ಮುಂಬೈಯಲ್ಲಿ, ದುಬೈಯಲ್ಲಿ ಅಥವಾ ಬೇರೆ ಫೀಲ್ಡ್ಗಳನ್ನು ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸೆಟ್ಗಳು. ಅವ್ರಿಗೆ ಎಜುಕೇಷನೇ ಇಲ್ಲ, ಬುದ್ಧಿವಂತಿಕೆ. ಅವರು ನಡ್ಕೊಂಡು ಬಂದಂಥ ಸಂಸ್ಕಾರ, ಅವರ ಫ್ಯಾಮಿಲಿ ಅವರಿಗೆ ಕಲಿಸಿದಂಥ ಸಂಸ್ಕಾರ, ಆ ಸಂಸ್ಕಾರದಲ್ಲಿ ಬೆಳೆದು ಒಂದು ಸತ್ಪ್ರಜೆಯಾಗಿ ಬೆಳೆದಿದ್ದಾರೆ. ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಖಂಡಿತ. ನಾವೀಗ ಅದು ಮಾಡಬೇಕು, MCom ಮಾಡಬೇಕು, MSc ಮಾಡಬೇಕು, MSW, ಅದಲ್ಲ ಜೀವನ. ಅದು ಮಾಡಿದರೂ ಈ ಸಂಸ್ಕಾರ ಇಲ್ಲದಿದ್ದರೆ ಮಾಡಿದವನು ಪ್ರಯೋಜನ ಇಲ್ಲ. ನಿಜ. ಅದು ಮಾಡಿದರೂ ಕೂಡ ಮೊದಲು ಇದನ್ನು ಬೆಳೆಸಬೇಕು ನಾವು. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಅದು ಅಷ್ಟು ಮನಸ್ಸಲ್ಲಿ ನೀವು ಆ ಭಾವನೆಗಳನ್ನು ಇಟ್ಟುಕೊಂಡು ನೀವು ಬೇರೆ ಮಾರ್ಗಕ್ಕೆ ಇಳಿಬೇಡಿ. ಅನೇಕ ಬೇರೆ ದಾರಿಗಳಿದೆ. ನಾವು ಯಾವತ್ತೂ ಎಲ್ಲವನ್ನು ಸವಾಲಾಗಿ ಸ್ವೀಕರಿಸಬೇಕು. ಹೌದು, ನಾನು ಫೈಲ್ ಆದ್ನ, ಯಾಕೆ ಫೈಲ್ ಆದ ನೋಡುವ, ನಾನು ಯಾಕೆ ಫೈಲ್ ಮಾಡಿದರು, ಅವ ಕಲೀಲಿಲ್ಲ ಅಂತ ಫೈಲ್ ಮಾಡಿದ್ರು ಕೂಡ, ಹಾಗಾದರೆ ನೋಡು ನಾನು ಪಾಸ್ ಆಗಿ ತೋರಿಸ್ತೇನೆ ಅವರಿಗೆ. ಅದು ಬೇಕು, ಅದು ಬೇಕು ನಮಗೆ. ಪಾಸಿಟಿವ್ನೆಸ್. ನಾವು ಒಂದು ಸಲ ನಮಗೆ ಯಾರಾದರೂ ಒಂದು ಅನ್ಯಾಯ ಮಾಡಿದೆ ಅಂತೇಳಿ ನಾವು ಕುಸಿದು ಬಿದ್ದರೆ ಆಯಿತಾ, ಅಲ್ಲಿಗೆ ಅವ್ರು ಗೆದ್ದಾಗೆ ಆಯ್ತಲ್ಲ. ನಿಜ. ಇದು ನಾವು ಸೋತದ್ದಲ್ಲ, ಸೋಲಿಸುವುದು ನಮ್ಮನ್ನು. ನಾವು ಸೋಲು ಒಪ್ಪಬಾರದಂತ ಅಲ್ಲಿ ಅಷ್ಟೇ. ನಿಜ.